ಮಿಸ್ಬಾ ಮಹಿಳಾ ಕಾಲೇಜಿನ ವತಿಯಿಂದ ಮಿಸ್ಬಾ ಜಿಕ್ಯೂ ಫೆಸ್ಟ್ 2020 ಹಾಗೂ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ತ್ವೈಬಾ ಎಜುಕೇಷನ್ ಗಾರ್ಡನ್ ಕಾರ್ಕಳ ಇದರ ಅಧ್ಯಕ್ಷರಾದ ಅಸೈಯದ್ ಅಬ್ದುಲ್ ರಹಮಾನ್ ಸಾದತ್ ತನ್ನಳ್ ಪ್ರಾರ್ಥನೆ ನೆರವೇರಿಸಿದರು. اللهم صل وسلم وبارك على رسولك سيدنا محمد وعلى آل سيدنا ومولانا محمد. اللهم وصل وبلغ مدى ثواب ما قرأناه وما صليناه وما سلمناه هدية مباركة منا. ಕಾರ್ಯಕ್ರಮದಲ್ಲಿ ನೂತನ ತರಗತಿ ಕೋಣೆಗಳ ಕಟ್ಟಡದ ಶಿಲಾನ್ಯಾಸವನ್ನ ಯನಪೋಯ ಮಹಾವಿದ್ಯಾಲಯ ಕುಲಪತಿ ಆಲ್ಹಜ್ ಯನಪೋಯ ಅಬ್ದುಲ್ಲಾ ಕುನ್ನಿ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಅವರು ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣದಿಂದ ಮಹಿಳೆಯರ ಸಬಲೀಕರಣವಾಗುತ್ತದೆ. ಈ ನಿಟ್ಟಿನಲ್ಲಿ ಮಿಸ್ಬಾ ನಾಲೆಜ್ ಫೌಂಡೇಶನ್ ನಡೆಸುತ್ತಿರುವ ಮಹಿಳಾ ಕಾಲೇಜು ಮತ್ತು ಶರಿಯತ್ ಕಾಲೇಜು ಒಂದು ಉತ್ತಮ ಪ್ರಯತ್ನ ಎಂದು ಸಂಸ್ಥೆಗಳಿಗೆ ಶುಭ ಹಾರೈಸಿದರು. ಹೊಂದಿದ ಮನುಷ್ಯರಾಗಿದ್ದಾರೆ ನಮ್ಮ ಮಮತಾಜ್. ನಮ್ಮ ನಾಣ್ಣುಡಿ ಮಮತಾಜ್ ಅವರು ಮಾಡಿದ ಮಹಿಳೆಯರ ಶಿಕ್ಷಣಕ್ಕೆ ನೀಡಿದ ಕೊಡುಗೆ ಅಪಾರ. ಅಷ್ಟೇ ಅಲ್ಲದೆ ಸದಾ ಕ್ರಿಯಾಶೀಲ ವ್ಯಕ್ತಿತ್ವ, ಶಾಂತ ಸ್ವಭಾವ, ಮುಖದಲ್ಲಿ ಯಾವಾಗ ಮುಗುಳ್ನಗೆ, ಯಾವ ಕೆಲಸಕ್ಕೂ ನಾನು ಮುಂದೆ ಎನ್ನುವ ಛಲ, ಎಂಥವರನ್ನು ಆಕರ್ಷಿಸುವ ವಿಶೇಷ ಕೌಶಲ್ಯವನ್ನು ಹೊಂದಿದ್ದಾರೆ. ಇಲ್ಲಿ ಪುಟಾಣಿ ಮಕ್ಕಳಿಗೆ ವೈಜ್ಞಾನಿಕ ಬೋಧನೆಯೊಂದಿಗೆ ವಿದ್ಯೆಯನ್ನು ಕಲಿಸುವ ವ್ಯವಸ್ಥೆ ಮಾಡಲಾಗಿದೆ. ಜಿಕ್ಯೂ ಫೆಸ್ಟ್ ಅನ್ನು ಆಲ್ ಖಾದೀಸ್ ಎಜುಕೇಷನಲ್ ಅಕಾಡೆಮಿ ಕಾವಲಕಟ್ಟೆ ಅಧ್ಯಕ್ಷರಾದ ಡಾ ಹಜರತ್ ಮೊಹಮ್ಮದ್ ಫಾಜಿಲ್ ರಜ್ವಿ ಉದ್ಘಾಟಿಸಿದರು. ಇದೇ ವೇಳೆ ಮಿಸ್ಬಾ ನಾಲೆಜ್ ಫೌಂಡೇಶನ್ ಅಧ್ಯಕ್ಷ ಆಲ್ಹಜ್ ಬಿಎಂ ಮುಮ್ತಾಜ್ ಆಲಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಪಕ್ಕದಲ್ಲಿ ಜಾಮಿಯಾ ಶಾಲಾ ಸಂಸ್ಥೆ ಇರ್ಬೋದು, ಈ ಪ್ರದೇಶದಲ್ಲಿ ಹತ್ತಿರದಲ್ಲಿರುವಂತಹ ನೂರುಗಳ ಎಜುಕೇಷನ್ ಸಂಸ್ಥೆ ಇರ್ಬೋದು, ಈ ಎಲ್ಲ ಶಾಲೆಗಳಲ್ಲಿ LKG ಹಿಡಿದು PUC ತರಗತಿವರೆಗೆ ಎಲ್ಲ ಕ್ಲಾಸ್ಗಳಿವೆ. ಇದನ್ನು ಗಮನ ಇಟ್ಟುಕೊಂಡು ಈ ನಮ್ಮ ಹೆಣ್ಣು ಮಕ್ಕಳು ಮುಂದಿನ ಡಿಗ್ರಿ ಕಾಲೇಜಿಗೆ, ಅದೇ ರೀತಿ ಶರೀರತಿಗೆ ಹೋಗುವ ಒಂದು ದಾರಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಇದನ್ನು ಗಮನಿಸಿಕೊಂಡು ಆ ಸಂದರ್ಭದಲ್ಲಿ ಕಳೆದ 3 ವರ್ಷಗಳ ಹಿಂದೆ ನಾವು ಒಂದು ಶರೀರ ಮತ್ತು ಡಿಗ್ರಿ ಕಾಲೇಜನ್ನು BA ಮತ್ತು BCom ನಾವು ತೆಗೆದುಕೊಂಡಿದ್ದೇವೆ. ಅಲ್ಹಮ್ದುಲಿಲ್ಲಾ ಈ ಪ್ರದೇಶದ ಎಲ್ಲ ಜಮಾತಿನ ಉಸ್ತಾದವರ ಆ ಒಂದು ಸಹಕಾರದಿಂದ, ನಮ್ಮ ಹಿರಿಯವರ ಸಹಕಾರದಿಂದ, ದಾನಿಗಳ ಸಹಕಾರದಿಂದ ಇವತ್ತು 3 ವರ್ಷಕ್ಕೆ ಕಂಪ್ಲೀಟ್ ಆಗಿ 4ನೇ ವರ್ಷಕ್ಕೆ ನಾವು ಹೋಗ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಯನಪೋಯ ಮಹಾವಿದ್ಯಾಲಯದ ಕುಲಪತಿ ಆಲ್ಹಾಜ್ ಯನಪೋಯ ಅಬ್ದುಲ್ಲಾ ಕುನ್ನಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸುಲ್ತಾನ್ ಡೈಮಂಡ್ ಅಂಡ್ ಗೋಲ್ಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ TM ಅಬ್ದುಲ್ ರಹೀಂ, ಹೈಸ್ಯೂಮ್ ಸ್ಟೀಲ್ ಮಂಗಳೂರು ಮ್ಯಾನೇಜಿಂಗ್ ಡೈರೆಕ್ಟರ್ ಶಕೀರ್ ಅಹ್ಮದ್, ಬಿ ಗ್ರೂಪ್ 4 ಮಂಗಳೂರು ಡೈರೆಕ್ಟರ್ ಬಶೀರ್ ಹಾಗೂ ಸೈಯದ್ ತ್ವಜಾ ತನ್ನಾಳ್, ಮಿಸ್ಬಾ ನಾಲೆಜ್ ಫೌಂಡೇಶನ್ನ ಟ್ರಸ್ಟಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.